ಒಕ್ಕೂಟ ಸರ್ಕಾರವು ತರುತ್ತಿರುವ ಹಲವು ನೀತಿಗಳು ಸ್ಥಳೀಯ ಸಂಸ್ಕೃತಿಗೆ ಮಾರಕ ಹಾಗೂ ರಾಜ್ಯದ ಹಕ್ಕುಗಳಿಗೆ ಬಾಧಕ ಎನ್ನುವ ಕಾರಣಕ್ಕೆ ಕರ್ನಾಟಕ ಸಹಿತ ಹಲವು ರಾಜ್ಯಗಳು ಹೊಸ ಯುಜಿಸಿ ನಿಯಮಾವಳಿಗಳನ್ನು ವಿರೋಧಿಸಿವೆ. ಹಿಂದೆ ಎನ್ಸಿಪಿ ಮೊದಲಾದವುಗಳನ್ನು ಸಹ ವಿರೋಧಿಸಲಾಗಿತ್ತು. ಸ್ಥಳೀಯ ಪಳಂಬೋಕು ಅಳಿಸುತ್ತದೆಯೆಂಬ ಕಾರಣಕ್ಕೆ ದೇಶೀಯ ಕಲಿಕಾ ನೀತಿಯನ್ನು ಹಲವು ರಾಜ್ಯಗಳು ತಿರಸ್ಕರಿಸಿವೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಅಂದರೆ ನಾಗಪುರ ಪೂನಾ ಶಿಕ್ಷಣ ನೀತಿಯೇ ಎಂದ ಪ್ರಶ್ನೆ ಈಗಲೂ ಹಾಗೆಯೇ ಇದೆ. ಈಗ ಎಲ್ಲ ಕಡೆ ಶಿಕ್ಷಣ ವರ್ಷ ಆರಂಭವಾಗುವಾಗ ಪಠ್ಯಪುಸ್ತಕದ ತಿರುಳು ಹುರುಳಿಲ್ಲದ್ದು ಎಂಬ ಕೂಗು ಏಳುತ್ತಿರುತ್ತದೆ. 2 ವರ್ಷಗಳ ಹಿಂದೆ ನಾರಾಯಣ ಗುರುಗಳು, ಪೆರಿಯಾರ್, ಭಗತ್ ಸಿಂಗ್ ಮೊದಲಾದ ಪಾಠಗಳಿಗೆ ಕತ್ತರಿ ಹಾಕಿದ್ದು ನಮ್ಮ ರಾಜ್ಯದಲ್ಲೇ ನಡೆದಿತ್ತು. ಈಗಾಗಲೇ ಸಮಾಜ ಸುಧಾರಕ ನಾರಾಯಣ ಗುರುಗಳನ್ನು ಹಿಂದೂ ಸ್ವಾಮಿ ಎಂದು ಸುಳ್ಳು ಹೇಳಿದ್ದಾರೆ. ಕಮ್ಯುನಿಸ್ಟ್ ಭಗತ್ ಸಿಂಗರನ್ನ RSS ಎನ್ನಲಾಗಿದೆ. ಬ್ರಿಟಿಷರ ಜೊತೆಗಿದ್ದ ಸಂಘ ಪರಿವಾರದವರನ್ನ ಸ್ವಾತಂತ್ರ್ಯ ಹೋರಾಟಗಾರರು ಎನ್ನಲಾಗಿದೆ. ಅಲ್ಲದೆ ಗಾಂಧೀಜಿಯವರ ಹೋರಾಟಗಳನ್ನು ಶೀತಕಕ್ಕೆ ದೂಡಲಾಗಿದೆ.